ಮುಲ್ಕಿಯ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವರ್ಷಾವಧಿ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು. ಮಹಾರಥೋತ್ಸವದ ವೇಳೆ ಸಾವಿರಾರು ಭಕ್ತರು ಆಗಮಿಸಿ ರಥೋತ್ಸವವನ್ನು ಕಣ್ತುಂಬಿಕೊಂಡರು. ಉಡುಗೆ ಸಾಂಪ್ರದಾಯಿಕವಾಗಿರಲಿ ಆಧುನಿಕವಾಗಿರಲಿ, ನಿಮ್ಮ ಆಯ್ಕೆ ಯಾವುದೇ ಆಗಿರಲಿ, ನಿಮ್ಮ ಆಯ್ಕೆಗೆ ತಕ್ಕಂತೆ ನಮ್ಮಲ್ಲಿದೆ ನವನವೀನ ಮಾದರಿಯ ವಸ್ತ್ರಗಳ ಸಂಗ್ರಹ. ಹೆಣ್ಮಕ್ಕಳ ಕಣ್ಮನ ಸೆಳೆಯುವ ಏಕೈಕ ಉಡುಗೆ ಅಂದ್ರೆ ಸೀರೆ. ನಮ್ಮಲ್ಲಿ ಎಲ್ಲಾ ತರಹದ ಮದುವೆ ಸೀರೆಗಳು, ಸಿಲ್ಕ್ ಸೀರೆಗಳು, ಲೆಹಂಗಾ, ಚೂಡಿದಾರ್, ಗಾಗ್ರಾ, ಫ್ಯಾನ್ಸಿ ಸೀರೆಗಳು ಹಾಗೂ ಎಲ್ಲಾ ತರಹದ ಸಿದ್ಧ ಉಡುಪುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಪುರುಷರ ಹಾಗೂ ಮಕ್ಕಳ ವಸ್ತ್ರಗಳ ಮಹಾ ಸಂಗ್ರಹ, ನಿಮಗೊಪ್ಪುವ ಉಡುಗೆಗಳು ರಿಯಾಯಿತಿ ದರದಲ್ಲಿ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಮನಕೊಪ್ಪುವ ಉಡುಪುಗಳು ಒಂದೇ ಸೂರಿನಡಿಯಲ್ಲಿ ವಿಶಾಲ ಮಳಿಗೆಯಲ್ಲಿ ಲಭ್ಯ. ಮಿತದರ ಗುಣಮಟ್ಟದ ವಸ್ತ್ರ, ಇದು ನಮ್ಮ ಪರಂಪರೆ. ನಿಮ್ಮ ಶ್ರೇಷ್ಠ ಆಯ್ಕೆಗೆ ಕಟ್ಪಾಡಿ ಮಹಾಮಾಯಿ ಸಿಲ್ಕ್, ಬಪ್ಪನಾಡು ದೇವಸ್ಥಾನದ ಹತ್ತಿರ, NH66 ಮುಲ್ಕಿ. ಸಂಜೆ ಓಕುಳಿಯೊಂದಿಗೆ ಬಲಿ ಉತ್ಸವ ಆರಂಭಗೊಂಡು ಪೇಟೆ ಸವಾರಿಯ ಮೂಲಕ ಮುಲ್ಕಿ ನಗರದ ಪ್ರಮುಖ ರಸ್ತೆಯಲ್ಲಿ ವಿವಿಧ ಬಿರುದಾವಳಿಗಳೊಂದಿಗೆ ಪಲ್ಲಕ್ಕಿಯಲ್ಲಿ ಶ್ರೀದೇವಿಯ ಮೆರವಣಿಗೆ ನಡೆಯಿತು. ರಥೋತ್ಸವದ ವಿಧಿವಿಧಾನಗಳು ನಡೆದು ಬಲಿ ಉತ್ಸವ ನಡೆಯಿತು. ಶ್ರೀದೇವಿ ಮತ್ತು ಸಸಿಹಿತ್ಲು ಶ್ರೀ ಭಗವತಿ ದೇವಿಯ ಭೇಟಿ, ಮಹಾರಥೋತ್ಸವ ವೈಭವದಿಂದ ನಡೆಯಿತು. ದೇವಸ್ಥಾನಗಳ ರಥಬೀದಿಯಲ್ಲಿ ಅತ್ಯಂತ ದೊಡ್ಡ ರಥವನ್ನು ಬಪ್ಪನಾಡು ಸುತ್ತಲಿನ ಪ್ರದೇಶದ ಸಾವಿರಾರು ಜನರು ಭಕ್ತಿಯಿಂದ ಎಳೆದು ತಮ್ಮ ಸೇವೆ ಸಲ್ಲಿಸಿದರು.